ನನಗೆ ಮಕ್ಕಳಾಗಲಿಲ್ಲ ಅಂತ ಬಹಳ ಚಿಂತೆ. ಓಯ್ ಮದುವೆ ಆಗಬೇಕು. ಎಷ್ಟು ವರ್ಷ ಅಂತ ಇದೇ ಜಾಗದಲ್ಲಿ ನೀನು ಕೂತ್ಕೊಳ್ತಿ? ನಾನು ಇದೇ ಜಾಗದಲ್ಲಿ. ನನಗೆ ಜಾಗ ಅದೇ ಶೂರ್ಪನಖ. ಹೆಸರು ಅಷ್ಟೊಂದು ಒಳ್ಳೇದಾಗುದಿಲ್ಲ. ಕುದೋಳಿ ಚಕ್ಕುಳಿ ಎಲ್ಲ ಒದ್ದಾಗಿದೆ. ಅದು ನಿಮ್ಮ ಬೆವರು ತಾಗಿ. ನಮ್ಮ ಅಂತಃಪುರಕ್ಕೆ ಹೋಗೋಣ ಬನ್ನಿ. ಇದೆಂತದಿದು? ಆಹಾ, ಇರುವಂತ ಸ್ಥಳ ಪಾತಾಳದ ಅಧಿಕಾರಿ ಯಾರು ಅಂತ ಕೇಳಿವಲ್ಲಿ ವಿದ್ಯುಜ್ಜಿಂಹ ಅಂತ ಕೇಳಿದ್ದೇನೆ. ನಾವೇ ಕರಿ. ಇವತ್ತು ಬಂದ ಕಾರ್ಯ ಭೂರಿ ಲಕ್ಷಣದೊಳು ಭೂರಿ ಲಕ್ಷಣದೊಳು ಕಾಣುತ್ತಿದ್ದರು ವರನ ತೆರದಿ ನಮಸ್ಕಾರ ಸ್ವಾಮಿ. ನಮಸ್ಕಾರ. ನನ್ನ ಪರಿಚಯ ನಿಮಗುಂಟಾ? ಇಲ್ಲವಲ್ಲ? ನನ್ನ ಪರಿಚಯವನ್ನು ನಾನೇ ಹೇಳ್ತೇನೆ. ಈ ಪಾತಾಳದಲ್ಲಿ ಕಾಲಕೇಯ ವಂಶದಲ್ಲಿ ಕಾಲಕೇಯರ ಕೂಟದಲ್ಲಿ ವಿದ್ಯುಜ್ಜುಂಹ ಅಂತ ಹೇಳಿದ್ರೆ ನಾನೇ. ಅದೇ ವೀರ ಶೂರ ವೀರ ಗಣಗಂಭೀರ ಅಂತ ನನ್ನನ್ನು ಹೇಳ್ತಾ ಇದ್ದಾರೆ. ವೀರತ್ವ ಮಾತ್ರ ಅಲ್ಲ, ಮತ್ತೆ ನಾನು ಎಷ್ಟು ಕಲ್ತಿದ್ದೇನೆ, ಏನು ಕಲ್ತಿದ್ದೇನೆ, ಅದಕ್ಕೆ ಕಣ್ಣು ಕೈ ಕಾಲು ಮುಖ ಯಾವುದೂ ಇಲ್ಲ. ಎಲ್ಲ ಗೊತ್ತುಂಟು ನನಗೆ. ಯುದ್ಧ ವಿದ್ಯೆ ಅದು ಕೂಡ ಗೊತ್ತುಂಟು. ಶೂರ ನೆನೆಸಿ ಅಷ್ಟೇ ಅಲ್ಲ, ನನಗೆ ಸ್ವಲ್ಪ ಮಂತ್ರವಾದ ಗೊತ್ತುಂಟು. ಇದ್ದದ್ದನ್ನು ಇಲ್ಲದ ಹಾಗೆ ಮಾಡ್ತೇನೆ, ಇಲ್ಲದನ್ನು ಇದ್ದ ಹಾಗೆ ಮಾಡ್ತೇನೆ. ರಾತ್ರಿಯನ್ನು ಹಗಲು ಮಾಡ್ತೇನೆ, ಹಗಲನ್ನು ರಾತ್ರಿ ಮಾಡ್ತೇನೆ. ಅದು ಬಹಳ ಸುಲಭ. ರಾತ್ರಿಯನ್ನು ಹಗಲು ಮಾಡುದು ಹೇಗೆ? ರಾತ್ರಿ ನೀವೇನ್ ಮಾಡ್ತೀರಿ? ನಿದ್ದೆ ಮಾಡುದು. ಹೌದಾ? ಅದನ್ನು ಮಾಡಬಾರ್ದು, ಮತ್ತೆ ಕೆಲಸ ಮಾಡಬೇಕು. ಹಾಗೆ ರಾತ್ರಿ ಹಗಲಾಗ್ತದೆ. ಹಗಲನ್ನು ರಾತ್ರಿ ಮಾಡುವುದು ಹೇಗೆ? ಹಗಲು ಏನ್ ಮಾಡ್ತೀರಿ? ಕೆಲಸ ಮಾಡ್ತೀರಿ. ಕೆಲಸ ಮಾಡಬಾರ್ದು, ಮಲಗಬೇಕು. ಬಹಳ ಬೇಸರದ ವಿಷಯ. ಏನಿದ್ರು ರೂಪಕ್ಕೆ ತಕ್ಕ ಅಲ್ಲ, ನನಗೆ ಮಕ್ಕಳಾಗಲಿಲ್ಲ ಅಂತ ಬಹಳ ಚಿಂತೆ. ಓಯ್ ಮದುವೆ ಆಗಬೇಕು. ಈಗ ಮಕ್ಕಳಾಗ್ಬೇಕಾದ್ರೆ ಮದುವೆ ಆಗ್ಬೇಕಾ? ಮತ್ತೆ ಸಂಸಾರಿ ಆಗ್ಬೇಡ ಅಜ್ಜಿ. ನಾನು ಮಕ್ಕಳಾಗುದು ಹೇಗೆ? ಮದುವೆ ಆಗದೆ ಮದುವೆ ಆಗಲಿಲ್ಲ. ಯೋಗ ಕೊಡಬೇಕಲ್ಲ. ಯೋಗ ಅಲ್ಲ, ಮತ್ತೆ ಈಗ ಏನಾಗಿದೆ ಗೊತ್ತುಂಟ? ಎಂತದ್ದು? ಕೆಲವು ವರ್ಗಕ್ಕೆ ಹುಡುಗಿಯೇ ಸಿಗುವುದಿಲ್ಲ. ಯಾರಿಗೆಲ್ಲ ಸಿಗುದಿಲ್ಲ? ಯಾರಿಗೆಲ್ಲ? ಈ ಪೂಜೆ ಮಾಡುವ ಭಟ್ರುಗಳಿಗೆ ಸಿಗುದಿಲ್ಲ, ಪುರೋಹಿತರಿಗೆ ಸಿಗುದಿಲ್ಲ, ಮಂತ್ರವಾದಿಗಳಿಗೆ ಸಿಗುದಿಲ್ಲ, ಕೆಲವು ಕಲಾವಿದರಿಗೂ ಹುಡುಗಿ ಸಿಗುದಿಲ್ಲ. ಹಾಗಾಗಿದೆ ಪರಿಸ್ಥಿತಿ. ಕೆಲವು
ಈಗ ಮಕ್ಕಳಾಗಬೇಕು ಮದುವೆ ಆಗಬೇಕು ಅಂತ ಯೋಚನೆ ಉಂಟು. ನನಗೆ ಸರಿಯಾದ ವಧು ಎಲ್ಲಿದ್ದಾಳೆ ಇದನ್ನೇ ಯೋಚನೆ ಮಾಡ್ತಾ ಇದ್ದೇನೆ. ಯಾರದು? ಕಲ್ಯಾಣ ಮಸ್ತು. ಒಳ್ಳೆಯ ವಿಷಯ. ಕಲ್ಯಾಣ ಮಸ್ತ್. ಕಲ್ಯಾಣ ಮಸ್ತ್ ಮಸ್ತ್ ಕಲ್ಯಾಣ. ಹೀಗೆ ಆದ್ರೆ ಆದೀತು ಅದು ಸಹ. ಬರಬೇಕು ಬರಬೇಕು. ಕೂತ್ಕೊಳ್ಳಿ. ಅದು ಯಾರು ಕೂತ್ಕೊಳ್ಳೋ ಪೀಠ? ಅರಸರಾದ ನಾನು. ಅಲ್ಲಿ ಕೂತ್ಕೊಳ್ಳಿ. ಆಯ್ತು, ನೀನು ಹೇಳಿದಾದ್ಮೇಲೆ ನಾನು ಅದನ್ನೇ ಮಾಡ್ಬೇಕಲ್ಲ. ಹೊಸ ಮುಖ. ಹೌದು, ನಾನು ಇವತ್ತು ಇಟ್ಕೊಂಡು ಬಂದ ಇದನ್ನು. ಇದು ಕೆಳಗಿದೆಲ್ಲ ಹಳೆತೆ. ಹಾಗಲ್ಲ ಸ್ವಾಮಿ, ನಾನು ಇದು ತನಕ ನೋಡ್ಲಿಲ್ಲ. ಹಾಗೆ ನೋಡದ ಮುಖ. ನಿಮ್ಮ ಊರು ಯಾವುದು? ನಿಮ್ಮ ಹೆಸರೇನು? ಇಲ್ಲಿಗೆಂದೇ ಬಂದದ್ದ? ಬಂದವರು ಇಲ್ಲಿಗೆ ಬಂದದ್ದ? ಕಾರಣ ಏನು? ಅಥವಾ ಎಲ್ಲೋ ಹೋಗುವಂತ ಆಯ್ತು ಇಲ್ಲಿಗೆ ಬಂದ? ಹೌದು, ಅದು ನಿಮಗೆ ಗೊತ್ತಾಗ್ತದೆ. ಎಂತದು ವಿಷಯ? ಬಾ ಮಗನೇ ಏಳು ಬೇಗ, ಬಾ ಮಗನೇ ಏಳು ಬೇಗ, ನಿನಗೌನು ಕಾಮಿರಿಯ ತೋಟನೀಗ. ಮಗನೇ ಏಳು ಬೇಗ, ನಿನಗೊಂದು ಕಾಮಿನಿಯ ತೋಟನೀಗ. ತಾಮಸವಿದೇಕೆ ನೋಡು, ತಾಮಸವಿದೇಕೆ ನೋಡು, ನೀ ಅವಳ ಕಾಮನಾಟದಲ್ಲಿ ಕೂಡು. ಮಗನೇ, ಏನಯ್ಯ ಅದು? ಈಗ ತಾನೇ ನಿಮ್ಮನ್ನು ನೋಡಿದ್ದು ನಾನು. ಅಷ್ಟು ಬೇಗ ನಾನು ನಿಮಗೆ ಮಗ ಆದದ್ದು ಹೇಗೆ? ನನ್ನ ವಯೋಮಿತಿಯನ್ನು ನಿನ್ನ ವಯೋಮಿತಿಯನ್ನು ಲೆಕ್ಕ ಹಾಕುವಾಗ ನಿನ್ನನ್ನು ಮಗನೇ ಅಂತೇಳಿ ನಾನು ಸಂಬೋಧಿಸಿ. ಪ್ರಾಯದ ವಿಷಯದಲ್ಲಿ ಹೌದು. ನನಗಿಂತ ಹಿರಿಯರು ನೀವು. ಹೌದು. ಸದ್ದಿಲ್ಲ ಅಡ್ಡಿಲ್ಲ. ಈಗ ಕೂತ್ಕೊಳ್ಬೋದಾ? ವಿದ್ಯುಜುಹ, ಈ ಸಿಂಹಾಸನವನ್ನು ಏರಿ ಕುಳಿತಿದ್ದಿ ನೀನು. ಹೌದು. ಅಥರ್ವೇದವನ್ನು ನೀನು ಬಹಳಷ್ಟು ಬಳಸಿಕೊಂಡಿದ್ದಿ ಅನ್ನೋದನ್ನು ನಾನು ಕೇಳಿದ್ದೇನೆ. ಹೌದು ಹೌದು. ಯಾವ ಮಂತ್ರತಂತ್ರಗಳಿದ್ರು ನಿನ್ನ ನಂತರ ಅಂತ ಲೋಕಕ್ಕೆ ಅಂತ ನಾನು ಕೇಳಿದ್ದೇನೆ. ಮಹಾಮಾಯಾವಿ. ಹೌದು. ವೀರನು ಹೌದು. ಶೂರನು ಹೌದು. ಹೌದು. ಘನ ಗಂಭೀರನು ಹೌದು. ಹೌದು. ಎಷ್ಟು ವರ್ಷ ಅಂತ ಇದೇ ಜಾಗೆಯಲ್ಲಿ ನೀನು ಕೂತ್ಕೊಳ್ತಿ? ನಾನು ಇದೇ ಜಾಗದಲ್ಲಿ. ನನಗೆ ಜಾಗ ಅದೇ, ಬೇರೆ ಬದಲಾವಣೆ ಇಲ್ಲ. ಇಲ್ಲ. ಬೇಕಾದ್ರೆ ನೀವು ಬಂದು ಕೂತ್ಕೊಳ್ಬಹುದು. ನಾನು ಕೂತ್ಕೊಳ್ಳುವ. ಹೌದು. ಆದ್ರೆ ಅದನ್ನೆಲ್ಲ ಹೇಳಿದ್ದು ಹೀಗೆ ಒಬ್ಬಂಟಿಗನಾಗಿ ಈ ಸಿಂಹಾಸನದಲ್ಲಿ ಎಷ್ಟು ವರ್ಷ ನೀನು ಕೂತ್ಕೊಳ್ತೀವಿ? ಹೌದು ಹೌದು ಹೌದು. ಒಬ್ಬನೇ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಜೊತೆ ಬೇಕಲ್ವ? ಹೌದು, ಜೊತೆ ಬೇಕಾದ್ರೆ ನೀನು ಮದುವೆ ಆಗಬೇಕು. ನಾನು ಯೋಚನೆ ಮಾಡಿದ್ದಕ್ಕೂ ನೀವು ಹೇಳುವುದಕ್ಕೂ ಒಂದು ಸರಿ ಬರ್ತಾ ಉಂಟು. ಹೌದು, ಮದುವೆ ಆಗಬೇಕು ಅಂತ ಉಂಟು. ಅಂದ್ರೆ ನಿಮ್ಮ ಪರಿಚಯ ಗೊತ್ತಾಗಲಿಲ್ಲ. ನೀವು ಯಾರು? ನಾನು ಲಂಕಾಧೀಶ ರಾವಣೇಶ್ವರನ ಮಾವ ಮಾರೀಚ ಅಂದ್ರೆ ನಾನೇ. ರಾವಣೇಶ್ವರ ಮಾವ ಮಾರೀಚ? ಮಾರೀಚ ಅಲ್ಲ, ತಿರುಗಿಸಿ ಹೇಳ್ಬೇಡ, ಚಾ ಮಾರಿ ಅಂತಲೂ ಹೇಳ್ಬೇಡ. ಆಗದಾಗೆ ಮಾರೀಚ. ಮಾರೀಚ ನಾನೇ ನಾನೇ. ಸರಿ ಸರಿ, ಒಳ್ಳೆದಾಯ್ತು. ಆ ರಾವಣೇಶ್ವರ ಮಹಾಪ್ರಭುವೇ ನೀನಿದ್ದಲ್ಲಿಗೆ ನನ್ನನ್ನು ಕಳಿಸಿದ್ದಾನೆ. ಹೌದಾ? ಹೌದು. ಎಂತದು ವಿಷಯ? ರಾವಣೇಶ್ವರನಿಗೆ ಒಬ್ಬಳು ತಂಗಿ ಇದ್ದಾಳೆ.
ಶೂರ್ಪನಖ ಅಂತ ಅವಳ ಹೆಸರು. ಹಾ, ಹಾ. ಅವಳನ್ನೇ ನಿನಗೆ ಕೊಟ್ಟು ಹಾ. ಮದುವೆ ಮಾಡು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ರಾವಣೇಶ್ವರನ ತಂಗಿ, 14 ಲೋಕದ ಒಡೆಯ ಅವನ ತಂಗಿ. ಎಂತ ಹೆಸರು? ಶೂರ್ಪನಖ. ಹೆಸರು ಅಷ್ಟೊಂದು ಒಳ್ಳೇದಾಗುದಿಲ್ಲ. ಆದ್ರೂ ತೊಂದ್ರೆ ಇಲ್ಲ. ಅಡ್ಡಿಲ್ಲ ಅಡ್ಡಿಲ್ಲ. ನಿನ್ನ ಹೆಸರು ಒಳ್ಳೇದುಂಟಲ್ಲ. ಹೌದು, ನನ್ನ ಹೆಸರು ವಿದ್ಯುಜ್ಜುವ. ವಿದ್ಯುಜ್ಜು. ಮತ್ತೆ ಮುಟ್ಟಿದ್ರೆ ಜಿಪ್ಕ ಹೋಗುದಿ. ಅಂದ್ರೆ ನಿನಗೆ ಸರಿಯಾದ ಜೋಡಿ. ಹಾ. ರಾವಣೇಶ್ವರನ ತಂಗಿಯರು ನೀನು ಮದುವೆ ಆದ್ರೆ ಹಾ. ಹೆಣ್ಣಿನ ಜೊತೆಯಲ್ಲಿ ಮಣ್ಣು ನಿನಗೆ ಸಿಗ್ತದೆ. ಹಾ? ಮದುವೆ ಆಗು, ಮಣ್ಣು ನಿನಗೆ. ಹೌದಾ? ಹೌದು. ಓ ಮಾರೀಚ, ಓ, ಮಾರಿಚಾಲಿ ನಿಲ್ಲಿಸಬೇಡ. ಮಾರೀಚ. ಹೆಣ್ಣು ಮಣ್ಣುಗಳಿದ್ದರೆ ಹೆಣ್ಣು ಹೊನ್ನು ಮಣ್ಣುಗಳಿದ್ದರೆ ಎಣ್ಣಿಸದೆ ಸಂಗ್ರಹಿಸುವುದು ಎನ್ನಿಸದೆ ಸಂಗ್ರಹಿಸುವುದು ಬಲು ಉತ್ತಮ. ಪುಣ್ಯಹೀನರಿಗೆ ಪರಿಯ ಸಂಯೋಗ ಘಟಿಸುವುದೇ. ಪುಣ್ಯಹೀನರಿಗೆ ಈ ಪರಿಯ ಸಂಯೋಗ ಘಟಿಸುವುದೇ. ಮಿನ್ನನೈದುವೆ ಮಿನ್ನನೈದುವೆ ನಿನ್ನ ಸಂಗಡ ಕಣ್ಣಿನಲ್ಲಿ ನಾನವಳ ಮುಖ ಮೈ ಬಣ್ಣದೊಲವ ನಿರೀಕ್ಷಿಸಿದ ಬರ್ತೇನೆ. ನನಗೆ ಹುಡುಗಿಯನ್ನು ನನ್ನ ಕಣ್ಣಿನಲ್ಲಿ ನೋಡ್ಬೇಕು. ಕಣ್ಣಿನಲ್ಲಿ ನಾನವಳ ಮುಖ ಮೈ ಬಣ್ಣದೊಲವ ನಿರೀಕ್ಷಿಸಿದ ನಿನ್ನ ಬಣ್ಣವನ್ನು ಅವಳು ನೋಡ್ಬೇಕು. ಮದುವೆ ಆಗುವೆನು ಮದುವೆ ಆಗುವೆನು ಮದುವೆ ಮಾರೀಚ ಅವಳ ಮದುವೆಯಾಗುವೆನು. ಯೋಗ ಅಂತ ಹೇಳಿದ್ರೆ ಹೀಗೆ. ಹೌದು. ನಾನು ಮದುವೆ ಆಗಬೇಕು, ಆಮೇಲೆ ನನಗೆ ಮಕ್ಕಳಾಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದೇ ಮದುವೆ ಆದ್ಮೇಲೆ ಅದನ್ನು ಯೋಚನೆ ಮಾಡಿದ್ವಿ. ಮೊದಲೇ ಆಗುದಿಲ್ಲ ಅಂತ ನನಗೆ ಈಗ ಅವರು ಹೇಳಿ ಗೊತ್ತಾಗ ಅದು ಬರ್ತೇನೆ ಮಾತು. ಯಾಕಂತ ಹೇಳಿದ್ರೆ ಈ ಹೆಣ್ಣು ಹೊನ್ನು ಮಣ್ಣು ಇದು ಸಿಗಬೇಕು ಅಂತ ಇದ್ರೆ ಒಂದು ಯೋಗ ಬೇಕು, ಋಣ ಬೇಕು. ಮತ್ತೆ ಜ್ಞಾನ ಬಂದ ರೂಪೇಣ ಪಶುಪತ್ನಿ ಸುತಾಲಯ. ನನಗೆ ಅದೆಲ್ಲ ಹೇಳಲಿಕ್ಕೆ ಗೊತ್ತುಂಟು, ಹೇಳುದಿಲ್ಲ. ಇವ್ರು ಹೇಳೋ ನಾನು ಬಂದದ್ದು ಈಗ ನಾನು ಬರ್ತೇನೆ. ಹೆಣ್ಣು ಸಿಗುತ್ತದೆ, ಜೊತೆಯಲ್ಲಿ ಮಣ್ಣು ಸಿಗುತ್ತದೆ ಅಲ್ವಾ ಅಲ್ವಾ. ಆದ್ರೆ ನಾನು ಬಂದು ಅಲ್ಲಿ ಆ ಹುಡುಗಿ ಆಮೇಲೆ ಅದು ತುಂಬಾ ತಡ ಆಗ್ತದೆ. ಅಲ್ಲಿಗೆ ಬಂದು ಹುಡುಗಿ ನೋಡಿ ನಿಶ್ಚಯ ಆಗಿ ಆಮೇಲೆ ಅದು ತುಂಬಾ ತಡ ಆಗ್ತದೆ. ನೀನು ಮದುವೆ ಒಂದು ಆಗು, ಅಲ್ಲಿ ಎಲ್ಲ ಆಸ್ತಿಯೂ ನಿನಗೆ ನನಗೆ ಅಲ್ವಾ. ಹೌದು. ಮತ್ತೆ ನೋಡು ಸುವರ್ಣ ಲಂಕೆ, ಅಲ್ಲಿಂದ ನೀನು ಎಷ್ಟು ಬಂಗಾರ ಇಲ್ಲಿಗೆ ಇಟ್ಕೊಂಡು ಬರ್ಬೋದು. ನಾವೇನು ಚಿನ್ನದ ಕೆಲಸ ಮಾಡುವ? ನಾನು ಅದನ್ನು ಹೇಳಿಲ್ಲ, ಬೇಕಾದಷ್ಟು ತರಬಹುದಂತ. ನಿನ್ನ ಮುಂದಿನ ಕುಟುಂಬದ ಇಲ್ಲಿ ಎಷ್ಟು ಚಿನ್ನ ಉಂಟು ಗೊತ್ತಲ್ಲ ನಿಮಗೆ? ಹೌದು. ಆಯ್ತಾಯ್ತು, ಬರ್ತೇನೆ. ಹಾಗಾದ್ರೆ ನಾವು ಹೋಗಿ ಬಂದು ಮಾಡುವುದಕ್ಕೆ ಅದೆಲ್ಲ ಬೇಡ. ಈಗ ಪುನಃ ಮುಹೂರ್ತ ನೋಡಿ ನೀವೆಲ್ಲ ಬಂದು ಪುನಃ ಬರೋದು ಇತ್ಯಾದಿ ಹೇಳಕ್ಕೆ. ಮುಹೂರ್ತ ನೋಡ್ಲಿಕ್ಕೆ ಬೇರೆ ಪುರೋಹಿತರೆಲ್ಲ ಬೇಡ ಬೇಡ, ನನಗೆ ಮುಹೂರ್ತ ಹೇಳಲಿಕ್ಕೆ ಗೊತ್ತು. ಹೌದೌದು, ಬರ್ತೇನೆ. ದಿಬ್ಬಲ ಸಜ್ಜಲಾಗಿ ಹೋಗುದು. ಹೌದು ಹೌದು, ಯಾಕಂದ್ರೆ ಮತ್ತೆ ಹೋಗುವ ಪ್ರಶ್ನೆ ಇಲ್ಲ, ಈಗಲೇ ಹೊರಡು. ನೀನು ಬರುದು ಮದುವೆ ಆಗುದೇ. ಹಾಗಾದ್ರೆ ದಾರಿ ತೋರಿಸಿ. ಹೌದು,
ಸ್ವಲ್ಪ ಹೊತ್ತು ಇಲ್ಲೇ ನೆಲೆ ಆಗು. ಇಲ್ಲಿ ಬಾ. ಮತ್ತೆ ಯಾಕೆ? ಅಲ್ಲ ನಾನು ಪಾನಕವ ಅಥವಾ ಅವನ್ನು ಕರ್ಕೊಂಡ್ಬಂದು ಇವರ ವಸ್ತ್ರ ವಿನ್ಯಾಸದವ. ತೀರ್ಥಯಾತ್ರೆಗೆ ಹೊರಟದ್ದು. ಇದು ಆಗಾಗ ಜಾರುವ ಲಕ್ಷಣ ಉಂಟು, ಅದಕ್ಕೆ ಕಟ್ಲಿಕ್ಕೆ ಕರ್ಕೊಂಡ್ಬಂದದ್ದು. ಮಾವಯ್ಯ ಹುಡುಗಿಯಲ್ಲಿದ್ದಾನೆ. ಹುಡುಗನನ್ನು ಮತ್ತೆ ನೋಡ್ಬೇಕಾದ ಅಗತ್ಯ ಇಲ್ಲ, ಎಲ್ಲ ವ್ಯವಸ್ಥೆ ಮಾಡಿಕೊಂಡೇ ಬಂದಿದ್ದೇವೆ ನಾವು. ಹೌದಾ? ಹೌದು. ಯಾರು ಈ ವ್ಯಕ್ತಿ? ಯಾರು ಈ ವ್ಯಕ್ತಿ? ಸುವರ್ಣಲಂಕರೀಶ್ವರ ರಾವಣೇಶ್ವರ ಮಹಾಪ್ರಭು. ಇನ್ನು ಹೆಚ್ಚು ಅಪ್ಪಿಡಿ ಬೇಡ, ದೊಡ್ಡ ರಥಕ್ಕೆ ಕೀಲ್ಗೊಟ್ಟಾಗ ಆಗ್ಬೋದು. ಅಲ್ಲ ಇವರು ಭಾವ, ನಿಮಗೆ ನಾನು ಸಂಬಂಧ ಹೇಗೆ? ಇವ್ರು ಏನಾಗಬೇಕು? ಏನಾಗಬೇಕು? ಚಿಕ್ಕಪ್ಪ. ಓ ಚಿಕ್ಕಪ್ಪಳು. ಚಿಕ್ಕಪ್ಪಳು ಅಲ್ಲ, ಚಿಕ್ಕಪ್ಪಳು ಅಲ್ವಾ? ಚಿಕ್ಕಪ್ಪ, ಚಿಕ್ಕಪ್ಪಳು. ಅದು ನಮ್ಮ ಪಾತಾಳದ ಭಾಷೆ ಚಿಕ್ಕಪ್ಪಳು. ಅದು ಇಲ್ಲದ್ರೆ ಅದು ಚಿಕ್ಕಪ್ಪಳು ಆಗ್ತದೆ. ಅಮ್ಮಳು ಅಪ್ಪಳು ಎಲ್ಲ. ಆಯ್ತು, ಈಗ ಆಯ್ತಲ್ಲ ವ್ಯವಸ್ಥೆ ಗೊತ್ತಾಯ್ತಲ್ಲ ಯಾರು ಅಂತ ಹೇಳಿ. ಮದುವೆ ಆಗುದಲ್ಲ, ಮದುವೆ ಆಗುದಲ್ಲ. ನಾನು ಹೇಳಿದ್ದು ಹೇಳಿ ಹುಡುಗ ಮೊದಲು ಇವನಿಗೆ ಹುಡುಗಿಯ ಮುಖವನ್ನು ನೋಡ್ಬೇಕಂತೆ. ಹುಡುಗಿಯನ್ನು ಹಾಗೆಲ್ಲ ತೋರಿಸ್ಲಿಕ್ಕೆ ಆಗುದಿಲ್ಲ. ಏನು ನಮ್ಮ ಹುಡುಗಿಗೆ ಮರ್ಯಾದೆ ಇಲ್ವಾ? ಸಾಹಿತ್ಯ ಮಗನೇ ನನ್ನ ಕೈಯಿಂದ ಹುಡುಗಿಯನ್ನು ತೋರಿಸ್ಲಿಕ್ಕೆ ಆಗುದಿಲ್ವಾ? ಇವರಿಗೆ ಮರ್ಯಾದೆ ಉಂಟ, ನನಗೆ ಮರ್ಯಾದೆ ಇಲ್ವಾ? ಹುಡುಗಿ ನೋಡಿದ್ರೆ ಮದುವೆ ಆಗೋದಿಲ್ಲ. ಸಮಾಧಾನ ಸಮಾಧಾನ. ಬೇಡ ಬೇಡ ಬೇಡ, ಒಂದು ಒಪ್ಪಂದ ಮಾಡುವ. ಅವನ ಆಸೆ ಏನುಂಟು ಈಗಲೇ ಪೂರೈಸಿಬಿಡುವ. ಒಂದು ಒಪ್ಪಂದ ಮಾಡುವ. ಹುಡುಗಿಯನ್ನು ಪೂರ್ತಿ ತೋರಿಸುವುದಕ್ಕೆ ನಮಗಾಗುವುದಿಲ್ಲ. ಹುಡುಗಿಯನ್ನು ಪೂರ್ತಿ ತೋರಿಸ್ಲಿಕ್ಕೆ ಆಗುದಿಲ್ಲ. ಅರ್ಧ ನೋಡ್ಲಿಕ್ಕೆ ನನಗೂ ಆಗುದು. ನೀನು ಹೇಳಿದಲ್ವೇ ಮುಖ ಹೇಗೆ ಉಂಟು ಅಂತ, ಬಣ್ಣ ಹೇಗುಂಟು ಅಂತ. ಮುಖ ಬಣ್ಣ ಎರಡು ಬೇಕು. ಮುಖದಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಅದು ನನಗೆ ತೋರಿಸ್ಬೇಕು. ದೇಹವನ್ನು ತೋರಿಸುವುದಿಲ್ಲ, ಮುಖವನ್ನು ತೋರಿಸ್ತಾರೆ. ಯಾರಲ್ಲಿ? ಇದೆಂತ ಚಕ್ಕುಳಿ ಎಲ್ಲ ಒದ್ದಾಗಿ ಅದು ನಿಮ್ಮ ಬೆವರು ತಾಗಿ. ನೋಡಿ ಹುಡುಗಿ, ಎಲ್ಲಿಗೆ? ಹುಟ್ಟಿದ ಮೇಲೆ ಹೆಮ್ಮಕ್ಕಳನ್ನು ನೋಡ್ಲೇ ಇಲ್ವಾ? ಮಾವುಲು ಬಾವುಲು ಅಲ್ಲ, ಬಾವುಲು ಅಲ್ಲ ಇದು. ಹುಡುಗಿ 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 ಅಮ್ಮ, ನಾನು ಹೇಳ್ತೇನೆ, ಮಾಲೆ ಹಾಕಾಯ್ತಾ? ಮಾತಾಡ್ಬೇಡ. ಇದು ಮದುಮಗನ ಲೆಕ್ಕದ ನಿಂದು ಹುಡುಗರು ಲೆಕ್ಕ. ಇಲ್ಲಿ ಪಾಪ ಅವರಿಗೆ ಚಕ್ಕಿಗೆ ಗಂಟು ಹೊಡೆಸ್ತಾ ಉಂಟು. ಅದಲ್ಲ, ಇಲ್ಲಿ ಪ್ರೇತರು ಇಲ್ವಾ? ಪ್ರೇತ ಪ್ರೇತ ಅಲ್ಲ, ಭೂತ. ಪ್ರೇತರು ಈ ಪ್ರಸಂಗದಲ್ಲಿ ಪ್ರೇತ ಬರುವುದಿಲ್ಲ ಸ್ವಾಮಿ. ಪ್ರೇತರಲ್ಲ, ಪುರೋಹಿತ. ಪುರೋಹಿತರು ಇಲ್ವಾ? ಅದು ಇವರ ಇವರ ಯಾಕೆ? ನಾನಿಲ್ವಾ? ನೀವೆಂತದಕ್ಕೆ? ನಾನಿಲ್ವಾ? ಓ, ನೀವು ಪುರೋಹಿತ. ನಾನು ಪುರೋಹಿತ ಅಲ್ಲ. ಮಂತ್ರ ಹೇಳಿ. ಇವರು ಕುಟುಂಬದ ಪ್ರೇತರು ಇವರು. ನನ್ನ ಮದುವೆಗೆ ಮಂತ್ರ ಬೇಡ. ಮಂತ್ರ ಇಲ್ಲ, ಮಂತ್ರ ಬೇಡ. ಅಲ್ಲ, ಒಂದು ಸ್ವಲ್ಪ ಬಾಯಿ ಆದ್ರೂ ಅಲುಗಿ. ಅದೇ ಆಯ್ತಲ್ಲ. ಈಗ ಮದುವೆ ಯಾರಿಗೆ? ನನಗೆ ನಿಮ್ಗೆ? ನಿಮಗೆ ನಿಮಗೆ. ಮತ್ತೆ ನೀವು ಮಾಲೆ ಹಾಕಿದ್ದೆ ನಾನು ಅಣ್ಣ ಅಲ್ವಾ? ಉದ್ದ ಇದ್ದೀರಿ. ಉದ್ದ ಇದ್ದೆ. ನಿಮಗೆ ಎಟಕುವುದಿಲ್ಲ. ಹುಡುಗಿ ಉದ್ದವ? ಹುಡುಗಿ ನಿಮ್ಮಷ್ಟೇ, ನಿಮ್ಮಷ್ಟೇ. ನಿಮಗಿಂತ ಒಂದು ಇಷ್ಟು ಗಿಡ್ಡ. ಇದು ಕೈ ಹಿಡಿಸುವಂತ ನಮ್ಮ ಅಮ್ಮ. ಅಡ್ಡಿಲ್ಲ, ಕೈ ಕೊಡು. ಕೈ ಕೊಡಮ್ಮ, ಕೈ ಕೊಡು. ಕೈ ಕೊಡು. ಹಬ್ಬ
ನೋಡಿ ಅಂತ ಒಂದು ಮದುವೆ ಆಯ್ತಲ್ಲ. ನನ್ನ ತಂಗಿಯನ್ನು ನಿಮ್ಮ ಕೈಗೊಪ್ಪಿಸಿದ್ದೇನೆ. ಯಾರು? ಹಾಲಲ್ಲಾದರೂ ಹಾಕಿ, ನೀರಲ್ಲಾದರೂ ಯಾವುದ್ರಲ್ಲಿ ಬೇಕೋ ಅದ್ರಲ್ಲಿ ಹಾಕಿ. ಅದ ಮತ್ತೆ ಬಾವ ಇಬ್ರು ಕೂತ್ಕೊಂಡು ನೀರಿಲ್ಲದೆ ಎಷ್ಟು ಬೇಕಾದ್ರೂ ಹಾಕಿ ಅಲ್ಲಿ. ಹೌದಾ? ಹೋಗುವ. ಇನ್ನು ಅವರು ಇದು ತೆಗೀರಾ? ಸ್ವಲ್ಪ ತೆಗೀರಾ? ನನ್ನ ಭಾಗ್ಯವೇ ನನ್ನ ಪುಣ್ಯವೇ. ಎಂತದು ಬೆನ್ನಿ ಬೆನ್ನಿ ಬನ್ನಿ ಅಂದ್ರೆ ಇದು ನಾರಿಯೋ ಅಲ್ಲ ದೊಡ್ಡ ಮಾರಿಯೋ ನನಗೆ ಎಂತದು ಅಂತ ಗೊತ್ತಾಗುವುದಿಲ್ಲ. ಪರಮಾತ್ಮ ವಿಧಿಯೇ, ನಾನು ಸರಿಯಾಗಿ ವಿಚಾರಣೆ ಮಾಡದೆ ಈ ಹುಡುಗಿಯನ್ನು ಮದುವೆಯಾಗಿ ಕೆಟ್ಟೆ. ಇಲ್ಲಿ ನಿಲ್ಲುವುದಿಲ್ಲ. ನಿಮ್ಮ ಹೆಂಡತಿ ನಾನು. ಬನ್ನಿ. ಬದುಕಿ ಇಳಿದೆ ಎಲ್ಲಿಯಾದ್ರೂ ಹೋಗಿ ಭಿಕ್ಷೆ ಬೇರೆ ತಿಂತೇನೆ. ಅಯ್ಯೋ ಏನಂದ್ರೆ ಏನಂದ್ರೆ ಅದು ಕರ್ಮ ಏನಂದ್ರೆ ಹೇಳಿ ಅಂದ್ರೆ ಹೇಳಿ. ಇಲ್ಲಿ ಬೇಡ. ಎಲ್ಲಿ ಹೇಳುದು ಎಲ್ಲಿಗೆ? ಬನ್ನಿ ನಮ್ಮ ಅಂತಃಪುರಕ್ಕೆ ಹೋಗೋಣ. ಬನ್ನಿ. ಇದೆಂತದಿದು? ಆಹಾ ಆಹಾ ಏನು ಚಂದ. ನಾನು ಮೊದಲೇ ನೋಡ್ತಿದ್ರೆ ಅಯ್ಯೋ ಶಿವನೇ. ಅದು ಶಿವನೇ. ಇದೆ ಅದೆಲ್ಲ ದೊಡ್ಡಸ್ತಿಗೆ ಬೇಡ. ಮುದುಕ ಮುದುಕ ಮತ್ತೆಂತದು? ಅದೆಲ್ಲ ದೊಡ್ಡಸ್ತಿಗೆ ಬೇಡ. ಒಂದೇ ಒಂದು ಸ್ವಲ್ಪ ಇಲ್ಲ. ಇಲ್ಲ. ಅದನ್ನೆಲ್ಲ ತೆಗೆದ್ರೆ ನಿಂದು ಕೂಡ ಹಾಗೆ ಇರ್ಬೋದು. ಎಂತದಿರ್ಬಹುದು? ನೀವು ಬಹಳ ನೋಡಿದ್ದೀರಾ ನೀವು. ಅದೆಲ್ಲ ಬೇಡ. ನೋಡಿ ಈ ಪ್ರಣಯದ ಆಟ ಎಲ್ಲ ಇಲ್ಲಿ ಬೇಡ. ಅಲ್ಲಿಗೆ ಬನ್ನಿ. ಅಯ್ಯೋ ಬೇಡಪ್ಪ. ಇದನ್ನು ಕಟ್ಟಿಕೊಂಡು ಎಂತದು ಪ್ರಣಯದ ಆಟ ಸಾಧ್ಯವಿಲ್ಲ. ಬನ್ನಿ ಬನ್ನಿ ಬನ್ನಿ. ಮದುವೆ ಆಗುವಾಗ ಅಂತರ್ಪುಟದ ಒಳಗೆ ಬಹಳ ಚಂದ ಇದೆಯಲ್ವಾ? ಹೌದು, ನಾನು ಚಂದವೇ. ಚಂದವೇ? ಹೌದು, ಸುಗುಣ ಸುಂದರಿ. ಅಯ್ಯೋ ದೇವ್, ಹೇಳ್ಬೇಡ. ಬನ್ನಿ. ನೀನು ಒಂದು ಕೆಲಸ ಮಾಡು. ಹಗಲು ಬೇಕಾದ್ರೆ ಹೀಗೆ ಇರು, ರಾತ್ರಿ ಮಾತ್ರ ಹಾಗೆ ಬಾ. ಆದೀತು. ಈಗ ನಾವು ಒಟ್ಟಿಗೆ ಹೋಗೋಣ. ಬನ್ನಿ ಬನ್ನಿ. ಪ್ರೇಮದ ಆಟಕ್ಕೆ ಬನ್ನಿ. ಬನ್ನಿ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.